ತುಳುನಾಡು ಇದು ದೇವಾಲಯಗಳ ಬೀಡು. ದೇವರುಗಳ ಜೊತೆಗೆ 1001 ದೈವಗಳು ನೆಲೆ ನಿಂತಿರುವ ಪುಣ್ಯದ ಬೀಡು. ಇವತ್ತಿನ ಈ ವಿಡಿಯೋದಲ್ಲಿ ತುಳುನಾಡಿನ ಕಾರಣಿಕ ಶಕ್ತಿಗಳಾದ ಅಣ್ಣ ತಂಗಿ ದೈವಗಳ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಕಲ್ಕುಡ ಕಲ್ಲುಟ್ಟಿ ದೈವಗಳ ಕಾರಣಿಕದ ಬಗ್ಗೆ ತುಳುನಾಡಿನುದ್ದಕ್ಕೂ ತಿಳಿಯದವರು ಯಾರೂ ಇಲ್ಲ. ಈ ಅಣ್ಣ ತಂಗಿ ಹೇಗೆ ದೈವಗಳಾದರು, ಅವರ ಹುಟ್ಟಿನ ಹಿನ್ನೆಲೆ, ಚರಿತ್ರೆ ಇವುಗಳೆಲ್ಲವನ್ನು ವಿಸ್ತಾರವಾಗಿ ನಾನು ನಿಮಗೆ ತಿಳಿಸುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅಣ್ಣ ತಂಗಿಯರಾದ ಕಲ್ಕುಡ ಹಾಗೂ ಕಲ್ಲುಟ್ಟಿ ದೇವಲೋಕದಲ್ಲಿ ಮಾಡಿದ ಒಂದು ಸಣ್ಣ ಪ್ರಮಾದದಿಂದಾಗಿ ಶಾಪಗ್ರಸ್ತರಾಗಿ ಭೂಲೋಕದಲ್ಲಿ ಮಾನವರಾಗಿ ಜನಿಸಿ ಹಲವಾರು ಕಷ್ಟ ನಷ್ಟಗಳನ್ನು ಅನುಭವಿಸುತ್ತಾರೆ. ತುಳುನಾಡಿನ ಒಂದು ಹಳ್ಳಿ ಕಾರ್ಕಳ ಎಂಬ ಊರಿನಲ್ಲಿ ಒಂದು ಬಡ ಕುಟುಂಬದ ಈರಮ್ಮ ಮತ್ತು ಶಂಭುನಾರಾಯಣ ಕಲ್ಕುಡ ಎಂಬ ದಂಪತಿಗಳಿಗೆ 6ನೇ ಮಗನಾಗಿ ಬೀರ ಕಲ್ಕುಡ ಹಾಗೂ 7ನೆಯ ಮಗಳಾಗಿ ಕಾಳಮ್ಮ ಅಂದರೆ ಕಲ್ಲುಟ್ಟಿ ಜನಿಸುತ್ತಾರೆ. ಆದರೆ ತಮಗಿರುವ ದೈವಿ ಶಕ್ತಿಯನ್ನು ಅರಿಯದೆ ಈ ಮಕ್ಕಳು ಸಾಮಾನ್ಯ ಮಕ್ಕಳಂತೆ ಬೆಳೆಯುತ್ತಾರೆ. ಶಿಲ್ಪಕಲೆಯಲ್ಲಿ ತಂದೆ ಶಂಭುನಾರಾಯಣ ಕಲ್ಕುಡರನ್ನು ಮೀರಿಸುವವರು ಯಾರೂ ಇರಲಿಲ್ಲ. ತಂದೆಯಿಂದ ಶಿಲ್ಪಕಲೆಯನ್ನು ಕರಗತ ಮಾಡಿಕೊಂಡಿದ್ದ ಬೀರ ಕಲ್ಕುಡ ಶಿಲ್ಪಕಲೆಯಲ್ಲಿ ತಂದೆಯನ್ನು ಮೀರಿಸುವವನಾಗಿದ್ದ. ತಂದೆಯ ಮರಣಾನಂತರ ತಮ್ಮ ಮೂಲ ಕಸುಬನ್ನು ಬೀರ ಕಲ್ಕುಡ ಮುಂದುವರಿಸುತ್ತಾನೆ. ಕಾರ್ಕಳದ ಅರಸು ಬೈಲ ಸುದ್ದರಸುವಿನ ಆಜ್ಞೆಯಂತೆ ಕಾರ್ಕಳದ ಗುಮ್ಮಟನ ಮೂರ್ತಿಯನ್ನು ಕೆತ್ತಲು ತೊಡಗುತ್ತಾನೆ. ಕಡಿಮೆ ಸಮಯದಲ್ಲಿ ತನ್ನ ಸೂಕ್ಷ್ಮತೆಯಿಂದ ಗೊಮ್ಮಟನ ಮೂರ್ತಿಯನ್ನು ಬೀರ ಕಲ್ಕುಡ ನಿರ್ಮಿಸೇ ಬಿಡುತ್ತಾನೆ. ಈ ಮೂರ್ತಿಯನ್ನು ಕಂಡು ಜನರು ಆಕರ್ಷಿತರಾಗಿ ಬಹಳ ಕಡಿಮೆ ಅವಧಿಯಲ್ಲಿ ಕಾರ್ಕಳದ ಗೊಮ್ಮಟನ ಮೂರ್ತಿಯ ಜೊತೆಗೆ ಕಾರ್ಕಳ ಸೀಮೆಯ ಹೆಸರು ಕೂಡ ಪ್ರಸಿದ್ಧಿ ಪಡೆಯುತ್ತದೆ. ಕಾರ್ಕಳದ ಗೊಮ್ಮಟನ ಕೀರ್ತಿ 4 ದಿಕ್ಕಿನಲ್ಲೂ ಹಬ್ಬುತ್ತಿದ್ದಂತೆ ಕಾರ್ಕಳದ ಅರಸು ಬೈಲಸುದ್ದರಸು ಇಂತಹ ಮೂರ್ತಿಯನ್ನು ಇನ್ನು ಎಲ್ಲಿಯೂ ನಿರ್ಮಿಸಬಾರದೆಂದು ಯೋಚಿಸಿ ಬೀರ ಕಲ್ಕುಡನನ್ನು ಸನ್ಮಾನ ಮಾಡುವುದಾಗಿ ಕುತಂತ್ರದಿಂದ ಅರಮನೆಗೆ ಕರೆಸುತ್ತಾನೆ. ಬೀರ ಕಲ್ಕುಡನ ಒಂದು ಕೈ ಹಾಗೂ ಕಾಲನ್ನು ಕಡಿಯುತ್ತಾನೆ. ಹೀಗೆ ಅಂಗವಿಕಲನಾದ ಬೀರ ಕಲ್ಕುಡ ನೊಂದುಕೊಂಡು ಮನೆಗೆ ಹೋಗುವ ಮನಸ್ಸಾಗದೆ ವೇಣೂರು ಎಂಬ ಊರಿಗೆ ತೆರಳುತ್ತಾನೆ. ಅಲ್ಲಿ ವೇಣೂರು ಸೀಮೆಯ ರಾಜನ ಮನವಿಗೆ ಮಣಿದು ತನ್ನ ಒಂದೇ ಕೈಯಲ್ಲಿ ವೇಣೂರಿನಲ್ಲಿ ಒಂದು ಗೊಮ್ಮಟನ ಮೂರ್ತಿಯನ್ನು ಕೆತ್ತುತ್ತಾನೆ. ದಿನಗಳು ಕಳೆದಂತೆ ಅಣ್ಣನ ಬರುವಿಕೆಯನ್ನೇ ಕಾಯುತ್ತಿದ್ದ ಕಾಳಮ್ಮನಿಗೆ ಕೆಟ್ಟ ದುಸ್ವಪ್ನವೊಂದು ಬೀಳುತ್ತದೆ. ಹೀಗೆ ಕಾಳಮ್ಮ ತಾಯಿಯನ್ನು ಬಿಟ್ಟು ಅಣ್ಣನನ್ನು ಹುಡುಕುತ್ತಾ ಕಾರ್ಕಳಕ್ಕೆ ಬರುತ್ತಾಳೆ. ಅಲ್ಲಿ ತನ್ನ ಅಣ್ಣನು ವೇಣೂರಿಗೆ ಹೋಗಿರುವ ವಿಚಾರ ಯಾರೋ ಹೇಳಿದ್ದನ್ನು ಕೇಳಿ ವೇಣೂರಿನತ್ತ ಹೋಗುವಾಗ ದಾರಿ ಮಧ್ಯದಲ್ಲಿ ಒಬ್ಬ ಕುಡುಕ ಕಾಳಮ್ಮನ ಜೊತೆ ಅಸಭ್ಯವಾಗಿ ವರ್ತಿಸುತ್ತಾನೆ. ಆಗ ನಾಗದೇವರು ಬಂದು ರಕ್ಷಣೆ ನೀಡುತ್ತಾರೆ. ಅಲ್ಲಿಂದ ಮುಂದೆ ಸಾಗಿ ವೇಣೂರು ತಲುಪಿದಾಗ ಒಂದು ಕೈ ಹಾಗೂ ಕಾಲು ಇಲ್ಲದ ಅಣ್ಣನನ್ನು ನೋಡುತ್ತಾಳೆ. ಆ ಭೀಕರ ದೃಶ್ಯವನ್ನು ಕಂಡು ಮರುಗುತ್ತಾಳೆ. ಅಣ್ಣನನ್ನು ಅಪ್ಪಿಕೊಂಡು ಕಣ್ಣೀರಿಡುತ್ತಾಳೆ. ಅಣ್ಣನಿಂದ ಎಲ್ಲ ವಿಚಾರವನ್ನು ಕೇಳಿ ತಿಳಿದು ಅಣ್ಣನ ಭೀಕರ ಸ್ಥಿತಿಗೆ ಕಾರಣವಾದ ಕಾರ್ಕಳದ ಬೈಲಸುದ್ದರಸುವಿನ ವಿರುದ್ಧ ಸೇಡು ತೀರಿಸುವುದಾಗಿ ಶಪಥ ಮಾಡುತ್ತಾಳೆ. ಅದೇ ಸಮಯದಲ್ಲಿ ಆಕಾಶದಿಂದ ಅಶರೀರವಾಣಿಯೊಂದು ಕಾಳಮ್ಮ ಹಾಗೂ ಬೀರ ಕಲ್ಕುಡನ ಹಿಂದಿನ ಶಾಪ ಹಾಗೂ ಅವರ ದೈವಿ ಶಕ್ತಿಯ ಬಗ್ಗೆ ತಿಳಿಸುತ್ತಾರೆ. ಅಲ್ಲಿಂದ ಬೀರ ಕಲ್ಕುಡ ಹಾಗೂ ಕಾಳಮ್ಮ ನೇರವಾಗಿ ವೇಣೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಗೆ ಹೋಗಿ ಪರಶಿವನಿಗೆ ಸೇವೆಯನ್ನು ಅರ್ಪಿಸಿ ಸನ್ನಿಧಿಯಲ್ಲಿರುವ ಪವಿತ್ರ ಬಾವಿಗೆ ಧುಮುಕುತ್ತಾರೆ. ಹೀಗೆ ಬಾವಿಗೆ ಧುಮುಕಿದ ಬೀರ ಕಲ್ಕುಡ ಹಾಗೂ ಕಾಳಮ್ಮ ಶಾಪ ವಿಮೋಚನೆ ಪಡೆದು ಭಯಂಕರವಾದ ದೈವ ರೂಪವನ್ನು ಪಡೆದು ಕಲ್ಕುಡ ಕಲ್ಲುಟ್ಟಿಯಾಗಿ ಬಾವಿಯಿಂದ ಮೇಲೆ ಬರುತ್ತಾರೆ. ಕಪ್ಪು ವರ್ಣದ ಮೇಲೆ ಬಿಳಿ ಚುಕ್ಕೆಯಿಂದ ಕೂಡಿದ ಮುಖ, ಕೈಯಲ್ಲಿ ಬೆಂಕಿಯ ದೊಂದಿ ಹಿಡಿದು ಕಲ್ಕುಡ ಮೇಲೆ ಬಂದರೆ ಕಾಳಮ್ಮ ಕಪ್ಪು ವರ್ಣದವಳಾಗಿ ಒಂದು ಕೈಯಲ್ಲಿ ಬೆಂಕಿಯ ದೊಂದಿ ಇನ್ನೊಂದು ಕೈಯಲ್ಲಿ ನಾಗರ ಬೆತ್ತ ಹಿಡಿದು ಉಗ್ರ ರೂಪಳಾಗಿ ಕಲ್ಲುಟ್ಟಿಯಾಗಿ ಬರುತ್ತಾಳೆ. ಹೀಗೆ ಬಂದ ಇವರನ್ನು ಶಿವ ಪಾರ್ವತಿಯರು ಆಶೀರ್ವಾದ ನೀಡಿ ಕಳಿಸುತ್ತಾರೆ. ಎಲ್ಲ ಪುಣ್ಯಕ್ಷೇತ್ರಗಳಿಗೆ ತೆರಳಿ ತೀರ್ಥಸ್ನಾನ ಮಾಡಿದ ಇವರು ಶಕ್ತಿಶಾಲಿಗಳಾಗಿ ಕಾರ್ಲ ಸೀಮೆಗೆ ಬಂದು ಬೈಲಸುದ್ದರಸುವಿಗೆ ಕನಸಿನಲ್ಲಿ ಬಂದು
ಮಾನಸಿಕ ಹಿಂಸೆ ನೀಡುತ್ತಾರೆ. ಅರಸನ ಮಗಳಿಗೂ ಮಾನಸಿಕವಾಗಿ ಹಿಂಸೆ ನೀಡಿದಾಗ ಇವರ ಕಿರುಕುಳ ತಾಳಲಾರದೆ ಬೈಲಸುದ್ದರಸು ಜ್ಯೋತಿಷ್ಯರ ಮೊರೆ ಹೋಗುತ್ತಾರೆ. ಆಗ ನಮ್ಮ ತುಳುನಾಡಿಗೆ 2 ಹೊಸ ದೈವಗಳು ಬಂದಿವೆ. ಕಲ್ಕುಡ ಕಲ್ಲುಟ್ಟಿಯಾದ ಇವರು ಅರಮನೆಯಲ್ಲಿ ನಿನ್ನಿಂದ ಕೈಕಾಲು ಕಡಿಸಿಕೊಂಡ ಬೀರ ಕಲ್ಕುಡ ಹಾಗೂ ಅವನ ತಂಗಿ ಕಾಳಮ್ಮ. ದೇವಲೋಕದಿಂದ ಶಾಪಗ್ರಸ್ತರಾಗಿ ಭೂಮಿಗೆ ಬಂದಿದ್ದ ಇವರು ಈಗ ಶಕ್ತಿಶಾಲಿಗಳಾದ ದೈವಗಳಾಗಿದ್ದಾರೆ. ಮುಂದೆ ಕಾರಣಿಕದ ಶಕ್ತಿಗಳಾಗಿ ತುಳುನಾಡಿನಲ್ಲಿ ನೆಲೆ ನಿಲ್ಲುತ್ತಾರೆ. ಈ ದೈವಗಳಿಗೆ ನೀನು ದೈವಸ್ಥಾನ ನಿರ್ಮಿಸಿ ಕಾಲಕಾಲಕ್ಕೆ ಕೋಲ ಸೇವೆಗಳನ್ನು ನೀಡುತ್ತಾ ಬಂದರೆ ನಿನಗೆ ಒಳಿತಾಗುತ್ತದೆ ಎಂದು ಜ್ಯೋತಿಷ್ಯಗಳು ಹೇಳಿದಾಗ ಬೈಲಸುದ್ದರಸು ತಾನು ಮಾಡಿದ ತಪ್ಪಿಗೆ ಕ್ಷಮೆಯಾಚಿಸಿ ಈ ಅಣ್ಣ ತಂಗಿ ದೈವಗಳಿಗೆ ದೇವಸ್ಥಾನ ನಿರ್ಮಿಸಿ ಕಾಲಕಾಲಕ್ಕೆ ಶ್ರದ್ಧೆಯಿಂದ ಕೋಲ ಹಾಗೂ ಸೇವೆಗಳನ್ನು ನೀಡುತ್ತಾ ಬರುತ್ತಾನೆ. ಹೀಗೆ ಅವನನ್ನು ಅರಸಿ ತುಳುನಾಡಿನಲ್ಲಿ ನೆಲೆ ನಿಂತ ಈ ದೈವಗಳು ನೊಂದವರಿಗೆ ರಕ್ಷಕರಾಗಿ, ನೋಯಿಸಿದವರಿಗೆ ಶಿಕ್ಷಕರಾಗಿ, ಸತ್ಯವಂತರಿಗೆ ಸತ್ಯ ದೇವತೆಗಳಾಗಿ, ಧರ್ಮವಂತರಿಗೆ ಧರ್ಮ ದೇವತೆಗಳಾಗಿ, ತುಳುನಾಡಿನುದ್ದಕ್ಕೂ ಕಲ್ಕುಡ ಕಲ್ಲುಟ್ಟಿ ಕಾರ್ಣಿಕದ ಶಕ್ತಿಗಳಾಗಿ ನೆಲೆ ನಿಲ್ಲುತ್ತಾರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾರಣಿಕದ ದೈವದ ಚರಿತ್ರೆಯನ್ನು ತಿಳಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಧನ್ಯವಾದಗಳು.